ಕೇಂದ್ರದ ಮಾಜಿ ಸಚಿವ, ಕಾಂಗ್ರೆಸ್ನ ಹಿರಿಯ ನಾಯಕ, ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ನುಡಿನಮನ ಆಯೋಜಿಸುವುದರೊಂದಿಗೆ ಅಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ತನ್ಮೂಲಕ ರಾಜಕೀಯ ಗುದ್ದಾಟ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತವಾಗಿದ್ದು, ಒಗ್ಗಟ್ಟಿನ ವಿಚಾರ ಬಂದಾಗ ಕರಾವಳಿಯ ರಾಜಕಾರಣಿಗಳು ದೇಶಕ್ಕೆ ಮಾದರಿಯಾಗುತ್ತಾರೆ ಎನ್ನುವುದನ್ನು ಇನ್ನೊಮ್ಮೆ ಉಡುಪಿ ಸಾರಿ ಹೇಳಿದೆ. ಉಡುಪಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಕೊಯ್ಲಾಡೆ ಸುರೇಶ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ನುಡಿನಮನ ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕ ರಘುಪತಿ ಭಟ್ ಸೇರಿದಂತೆ ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರು ಆಸ್ಕರ್ ಫರ್ನಾಂಡಿಸ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನುಡಿನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಉಡುಪಿ ಶಾಸಕ ರಘುಪತಿ ಭಟ್ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ವಿರೋಧ ಪಕ್ಷದವರಾದರೂ ಕೂಡ ಅವರು ಉಡುಪಿಗೆ ನೀಡಿದ ಸೇವೆ ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ. ಆಸ್ಕರ್ ಅವರು ಕಾರ್ಮಿಕ ಸಂಘಟನೆಗಳ ಮೂಲಕ ಬೆಳೆದು ಬಂದವರಾಗಿದ್ದು, ಯಾವತ್ತೂ ಕೂಡ ಹಗೆತನದ ರಾಜಕೀಯ ಮಾಡಿದವರಲ್ಲ. ಒಂದು ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದಾಗಲೂ ಕೂಡ ಇವರು ಅಂತಹ ಹಗೆತನದ ರಾಜಕೀಯವನ್ನ ಬೆಂಬಲಿಸಲಿಲ್ಲ. ಡಾ ವಿ.ಎಸ್. ಆಚಾರ್ಯ ಜೊತೆ ಆತ್ಮೀಯ ಸಂಬಂಧ ಹೊಂದಿದ ಅವರು ಯಾವತ್ತೂ ಸಣ್ಣ ಬುದ್ಧಿಯನ್ನ ಪ್ರದರ್ಶಿಸಿದವರಲ್ಲ ಎಂದು ಹೇಳಿದರು. ರಾಜಕಾರಣವನ್ನ ನಾವೆಲ್ಲರೂ ಇದು ಇಂಥ ಸಂಸ್ಕೃತಿ ಇಂಥ ಸಂದರ್ಭ ಬೇರೆ ಜಿಲ್ಲೆಗಳಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಒಬ್ಬ ವಿರೋಧಿ ಪಕ್ಷದ ನಾಯಕ ತೀರಿ ಹೋದಾಗ ವಿರೋಧಿ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಸಂಪ್ರದಾಯಗಳು ಬೇರೆ ಜಿಲ್ಲೆಗಳಲ್ಲಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಹಾಗಲ್ಲ. ಚುನಾವಣೆಯ ಸಂದರ್ಭಕ್ಕೆ ಮಾತ್ರ ರಾಜಕಾರಣಗಳನ್ನು ಮಾತ್ರ. ಚುನಾವಣೆ ಮುಗಿದ ಮೇಲೆ ನಾವು ಒಳ್ಳೆಯ ಬಾಂಧವ್ಯಗಳನ್ನ ನಮ್ಮ ಸೈದ್ಧಾಂತಿಕವನ್ನ ಹೊರತುಪಡಿಸಿ ನಮ್ಮ ಸೈದ್ಧಾಂತಿಕಕ್ಕೆ ನಾವು ಯಾವತ್ತೂ ರಾಜ್ಯ ಆಗಿಲ್ಲ. ವ್ಯಕ್ತಿಗತವಾಗಿ ಸಾಕಷ್ಟು ಎಲ್ಲರೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟರು. ಅವರಿಗೆ ಚುನಾವಣೆಯ ನಂತರದಲ್ಲಿ ಅವರು ಬಹಳ ದೊಡ್ಡ ರಾಜಕಾರಣವನ್ನು ಮಾಡುವಂತಹದ್ದು, ಒಂದು ಹಗೆ ರಾಜಕಾರಣವನ್ನು ಮಾಡಿದಂತಹದ್ದು. ಅವರಿಗೆ ಎಲ್ಲ ಅವರ ಆಡಳಿತದ ಕಾಲದಲ್ಲಿ ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜ್ಯ, ಕೇಂದ್ರ, ಈಗ ಬಿಜೆಪಿ ಹೇಗಿದೆಯಾ ಆ ಪರಿಸ್ಥಿತಿ ಹಾಗೆ ಇತ್ತು. ಆದರೂ ಅವ್ರು ಯಾವತ್ತೂ ಆ ಹಗೆ ರಾಜಕಾರಣವನ್ನು ಅವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ. ಪಕ್ಷ ಮಾಡಿರಬಹುದು. ಪಕ್ಷ ನಮ್ಮ ಕಾರ್ಯಕರ್ತರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ವೈಯಕ್ತಿಕವಾಗಿ ಆಸ್ಕರ್ ಅದನ್ನೇ ಮಾಡಿದವರಲ್ಲ, ಅದನ್ನು ನಾವು ನೋಡಿದ್ದೇವೆ. ಮತ್ತು ಎಲ್ಲರಲ್ಲೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಡಾಕ್ಟರ್ ಆಚಾರ್ಯದ್ದು ಮತ್ತು ಅವರ ಸಂಬಂಧ ಬಹಳ ಗಟ್ಟಿಯಾಗಿದ್ದನ್ನು ನಾನು ನೋಡಿದ್ದೇನೆ. ಈ ವೇಳೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಠ ರತ್ನಾಕರ ಹೆಗಡೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯ್ಕ್, ಮಂಗಳೂರು ವಿಭಾಗದ ಪ್ರಭಾರಿ ಉದಯಕುಮಾರ್ ಶೆಟ್ಟಿ, ನಗರಸಭಾಧ್ಯಕ್ಷೆ ಸುಮಿತ್ರಾ ನಾಯಕ್, ಮಹಿಳಾ ಬಿಜೆಪಿ ಅಧ್ಯಕ್ಷೆ ವೀಣಾ ಶೆಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.